ಪಂಪ್ ಹಾಕಿದ್ದಾರೆ, ನೀರಿಗೆ ಬೋರ್ ಹಾಕಿದ್ದಾರೆ, ಕರೆಂಟ್ ಇಲ್ಲ, ಯಾವುದಿಲ್ಲ. ನಮ್ಮ ಶಾಸಕರು, ಜನಪ್ರಿಯ ಶಾಸಕರು ಹರೀಶ್ ಪೂಂಜರು ಬಂದು ಹೇಳಿದ್ರು ಅಂತ ಖಂಡಿತ ಅವತ್ತು ಬೇರೆ ಸರ್ತಿ ನಿಕ್ಲೆ ನೀರು ದೇವಸ್ಥಾನ ಮಂತ್ ಕೊರ್ಪೆ ಒಟ್ಟು ತುಂಬ 2 ದಿನ ಕೊಡ್ತು ಮುನಿಕ್ಲೆ ನಾಯಿಗಳು ಬೋರ್ ದೆಪ್ಪದು ಕೊರ್ಪ ಆ ಭರವಸೆಯನ್ನು ಅವರು ಮಾಡಿಕೊಟ್ಟಿದ್ದಾರೆ. ಆ ಬೋರು ಸಹ ತೆಗೆದು ಕೊಟ್ಟಿದ್ದಾರೆ. ಆದರೆ ಆ ನಂತರ 2.5 ವರ್ಷ ಆಯಿತು. ಅಲ್ಲಿ ಬಿರುಕು ಬಿಟ್ಟಿದೆ, ಸ್ವಲ್ಪ ಹೊಡೆದಿದೆ. ಆದರೆ ಒಳಗಿನ ಕೆಲಸ ಎಲ್ಲ ಕ್ಲೀನ್ ಆಗಿ ಬರ್ತಾ ಉಂಟು. ಆದರೆ ಸಹ ಅಲ್ಲಿ ತೆಗೆದಿದ್ದಾರೆ. ಅಲ್ಲಿ ಒಂದು 5 ಇಂಚು ನೀರು ಉಂಟು. ಹೋದ ಸಲ ತೆಗೆದಿರು 5 ವರ್ಷ ಆಯಿತು. ಅದರಲ್ಲಿ 1.5 ನೀರು ಇಂಚು. ಆದರೆ ಪ್ರಯೋಜನ ಇಲ್ಲ. ಈಗ 5 ಇಂಚು ನೀರು ಸಿಕ್ಕಿ ನಮ್ಮ ಇಂಥ ಬಡವರಿಗೆ ಕನ್ನಾಜವೆಲ್ಲು ಲಾಯ್ಲದ ಗ್ರಾಮರಿಗೆಲ್ಲ ಮನೆಗೆ ಕೊಟ್ಟಿದ್ದಾರೆ ನೀರು. ಪೈಪ್ ಲೈನ್ ಮಾಡಿದ್ದಾರೆ. ಗಂಗೆ ಬರಲಿಲ್ಲ. ಇನ್ನು ಗಂಗೆ ಯಾಗ ಬರ್ತದೋ, ಇನ್ನು ಮಳೆ ಬರುವಾಗ ಎಲ್ಲ ಆದರೆ ಗಂಗೆ ಭೂಮಿಗೆ ಇಳಿತದ ಗೊತ್ತಿಲ್ಲ. ಮಳೆಗಾಲದಲ್ಲಿ ಗಂಗೆ ಇಳಿಯುವುದು. ಯಾಕಂದರೆ ಇಂಥ ಕೂಲಿ ಕಾರ್ಮಿಕರಿಗೆ ನೀರು ಕೊಡೋದು ಅವ್ರು ಎಂತ ಮಾಡ್ತಾರೆ? ಪಂಚಾಯತಿ ಅವರು ನಿದ್ದೆ ಮಾಡ್ತಾರಾ? ಇಲ್ಲಲ್ಲ, ತೂಪನ ಮಾತ್ರ ನೀರು ಟ್ಯಾಂಕಿ ಕೂಡತಿ 3 ವರ್ಷ ಉಂಡು ಟ್ಯಾಂಕಿ ಕಟ್ಟರೆ ನೀರು ಬರ್ಪುಂದು ಬಾರಿ ಖುಷಿ ಇಟ್ಟಿದ್ದ ಅಂಡ 3 ವರ್ಷದಿಂಚಿ ನೀರೇ ಬರ್ಪುನ ತೋಜಿ. ಲಾಯ್ಲ ಗ್ರಾಮ ಸಭೆಯಲ್ಲಿ ತಂಬಿಗೆ ಹಿಡಿದು ನೀರು ಬೇಕು ಅಂತ ಕೇಳಿದರು. ಟ್ಯಾಂಕ್ ನಿರ್ಮಾಣ ಮಾಡಿದ್ರಿ, ನಮಗೆ ಇವತ್ತು ನೀರು ಕೊಡ್ತೇವೆ, ನಾಳೆ ನೀರು ಕೊಡ್ತೇವೆ ಅನ್ನುವಂಥ ಆಸೆಯನ್ನು ಹುಟ್ಟಿಸಿದ್ರಿ. ಆದರೆ 3 ವರ್ಷ ಕಳೆದರೂ ಈ ಟ್ಯಾಂಕಿಗೆ ಯಾವುದೇ ರೀತಿಯಲ್ಲೂ ಕೂಡ ನೀರು ತುಂಬಿಸಲಿಲ್ಲ. ಆ ಟ್ಯಾಂಕಿಯಿಂದ ನೀರು ಹರಿದು ಎಲ್ಲಿಗೂ ಹೋಗಲಿಲ್ಲ ಅನ್ನುವಂತಹ ಬೇಸರವನ್ನು ಕೂಡ ವ್ಯಕ್ತಪಡಿಸಿದರು. 1 ವಾರದೊಳಗೆ ನಿಮಗೆ ಟ್ಯಾಂಕಿಗೆ ನೀರು ಬಂದು ಆ ನೀರು ಸಪ್ಲೈ ಆಗೋ ಹಾಗೆ ನೋಡ್ಕೊಳ್ಳುವ ಅನ್ನುವಂತಹ ಭರವಸೆಯ ಮಾತುಗಳನ್ನು ಅವರಿಗೆ ಹೇಳಿದ್ದಾರೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಈಗ ನಾವಿರುವಂತಹದ್ದು ಕನ್ನಾಜೆಯಲ್ಲಿ. ಬಹಳ ವಿಶೇಷವಾಗಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನೀರು ಸರಬರಾಜು ಟ್ಯಾಂಕಿನ ಮುಂಭಾಗದಲ್ಲಿದ್ದೇವೆ. ಜಲೋತ್ಸವ, ಮನೆಗೆ ಗಂಗೆ, ಗ್ರಾಮ ಪಂಚಾಯತ್ ಲಾಯ್ಲ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್. ಟ್ಯಾಂಕ್ ಸಂಖ್ಯೆ ಇಲ್ಲ, ಅದರಲ್ಲಿ ಸಾಮರ್ಥ್ಯ 1 ಲಕ್ಷ ಲೀಟರ್. ನಿರ್ಮಾಣ 2021. ಅಂದರೆ 2021ರಲ್ಲಿ ನಿರ್ಮಾಣವಾಗಿರುವಂತಹ ಟ್ಯಾಂಕ್ ಇದು. 2024ನೇ ಇಸವಿಯಲ್ಲಿ ನಾವಿದ್ದೇವೆ. ಈ ಟ್ಯಾಂಕಿಗೆ ನೀರು ತುಂಬಿಸಲಿಲ್ಲ. ಈ ಟ್ಯಾಂಕಿಯಿಂದ ನೀರು 1 ಹನಿ ನೀರು ಯಾವುದೇ ಮನೆಗೂ ಕೂಡ ಸಪ್ಲೈ ಆಗಲಿಲ್ಲ. ಹಾಗಾದರೆ ಇದನ್ನು ನಿರ್ಮಾಣ ಮಾಡಿರೋದಕ್ಕೆ 2021ರಲ್ಲಿ ಅನ್ನುವಂಥ ಪ್ರಶ್ನೆ ನಾಗರಿಕರದ್ದು. ಟ್ಯಾಂಕ್ ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ಬಹಳಷ್ಟು ಖುಷಿಯಾಗಿದ್ದರು. ನಮ್ಮೂರಿಗೊಂದು ಟ್ಯಾಂಕ್ ಆಯಿತು, ನಮಗೊಂದು ನೀರು ಬಂತು ಅನ್ನುವಂಥದ್ದು. ಆ ಟ್ಯಾಂಕ್ ಆದಂತಹ ಸಂದರ್ಭದಲ್ಲಿ ಬಹಳ ಖುಷಿಯಲ್ಲಿದ್ದಂತಹ ನಾಗರಿಕರಲ್ಲಿ ಕೆಲವರು ಇಲ್ಲಿದ್ದಾರೆ. ನಾವು ಬರುವಂತಹ ಸಮಯದಲ್ಲಿ ಒಂದಷ್ಟು ಜನ ಮಾತ್ರ ಇಲ್ಲಿ ಸೇರಿದ್ದಾರೆ. ಫಸ್ಟಿಗೆ ನಾನು ಮಹಿಳೆಯರ ಹತ್ರ ಮಾತಾಡಬೇಕು. ಅಮ್ಮ, ಈಗ ನೀರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ? ತುಂಬ ಕಷ್ಟ ಆಗ್ತದೆ ನಿಮಗೆ. ಮನೆ ಕುಡಿಲಿಕ್ಕೇನೆ ಇಲ್ಲ, ಮತ್ತೆ ಇಲ್ಲಿ ದನಗಳಿಗೆಲ್ಲ ಕೊಟ್ಟಿಗೆಗೆ ಕುಡಿಲಿಕ್ಕೆ ಅದಕ್ಕೆ ಎಲ್ಲ ಬೇಕಾಗ್ತದೆ. ಈ ಟ್ಯಾಂಕ್ ನಿರ್ಮಾಣ ಆಗಿ ಎಷ್ಟು ಸಮಯ ಆಯಿತು? 4 ವರ್ಷ ಆಯ್ತು ಅಂತ. 4 ವರ್ಷ ಆಯಿತು. 4 ವರ್ಷದಲ್ಲಿ ಎಷ್ಟು ಸಲ ಮನೆಗೆ ನೀರು ಬಂದಿದೆ? ನೀರು ಬರಲೇ ಇಲ್ಲ. ಬರಲೇ ಇಲ್ಲ. ಈಗ ಎಂತ ಮಾಡೋದು? ಗ್ರಾಮ ಪಂಚಾಯತ್ ಕೇಳಿದ್ರಾ? ಹೇಳಿದ್ದಾರೆ. ಮೊನ್ನೆ ಗ್ರಾಮ ಪಂಚಾಯತ್ನಲ್ಲಿ ನಿಮ್ಮವರೊಬ್ರು ಕೇಳಿದ್ರು. ಆ ಟೈಮಲ್ಲಿ ಏನಾಯ್ತಂತೆ ಗೊತ್ತುಂಟಾ? ಕೇಳಿದ್ದು ನೋಡಿದ್ರಾ? ವಿಡಿಯೋ ನೋಡಿದ್ರಾ? 1 ವಾರದೊಳಗೆ ನೀರು ಬರ್ತದೆ ಅಂತ ಹೇಳಿದ್ರಂತ. ಬಂತ? ಈಗ 1 ವಾರ ಆಯ್ತಾ? 1 ವಾರ ಆಯ್ತಾ ಅಂತ ಕಳೀತು. ಎಂತ ಹೇಳಿದ್ರಂತೆ? ಈಗ ಬಂತ ನೀರು? ಇಲ್ಲ, ಬರ್ಲೇ ಇಲ್ಲ ನೀರು. ಏನ್ ಹೇಳ್ತೀರಿ? ನಮಗೆ ಸಹ ನಾವು ಒಂದು 20 ಜನ ಇದ್ದೇವೆ ಮನೆಯಲ್ಲಿ. ನೀರಿಗೆ ತುಂಬಾ ಸಮಸ್ಯೆ ಅಂತ. ಯಾರು ಸಹ ಅದಕ್ಕೆ ಇದು ಕೊಡುದಿಲ್ಲ ಒತ್ತಡ. ಹಾಗೆ ನೀರಿನ ಸಮಸ್ಯೆ ಎಲ್ಲರಿಗೆ ಸಹ, ಮನೆ ಇಲ್ಲಿ ಎಲ್ಲರಿಗೆ ಸಹ ಕಷ್ಟವೇ ನೀರು. ಆ ಟ್ಯಾಂಕ್ ಅಲ್ಲಿ ಇದೆ ನೋಡಿ, ಮನೆಗೆ ಗಂಗೆ. ಹೌದು, ಗಂಗೆ ಅಂತ ಹಾಕಿದ್ದಾರೆ. ಬರ್ಲಿಲ್ಲ ನೀರು, ಉದ್ಘಾಟನೆವೇ ಆಗ್ಲಿಲ್ಲ. ಟ್ಯಾಂಕ್ ಕಟ್ಟಿ 3 ವರ್ಷ ಆಯ್ತು. ಹೌದು ಅಲ್ವಾ? ಹೌದು. ನೀವೇನು ಹೇಳ್ತೀರಿ? ನಾನು ಸಹ ಅದೇ ಹೇಳುದು. ನಾವು ಮನೆ ಮಾಡಿ ಕುಳಿತು ಒಂದು 19 ವರ್ಷ 20 ವರ್ಷ ಆಯಿತು. ಆವತ್ತಿನಿಂದ ಇವತ್ತಿನವರೆಗೂ ಬೇರೆಯವರ ಬಾವಿಯಿಂದ ಕೊಡದಲ್ಲಿ ತಂದು ಹಾಕ್ತೇವೆ. ಮತ್ತು ಇಲ್ಲಿ ಜಲಗಂಗೆ ಉಂಟಂತ ಹೇಳಿದ್ದಾರೆ, ಬರ್ತದೆ ಅಂತ ಟ್ಯಾಂಕಿಯಲ್ಲಿ. ಬರಲಿಲ್ಲ. 3-4 ವರ್ಷ ಆಯಿತು ಹಾಕಿ, ಬರಲಿಲ್ಲ ನೀರು. ಈಗ ಇಲ್ಲಿ ಇಬ್ರು ಯುವಕರಿದ್ದಾರೆ. ನಮಸ್ಕಾರ. ನಮಸ್ತೆ. ಹೇಗೆ ನೀರೆಲ್ಲ ಬರ್ತಾ ಉಂಟಾ? ನೀರೆಲ್ಲ ಬರ್ತಿಲ್ಲ, ತುಂಬಾ ದಿನ ಆಯ್ತು. ಟ್ಯಾಂಕಿ ಕಟ್ಟಿ ಹೋಗಿದ್ದಾರೆ. ಟ್ಯಾಂಕಿ ಕಟ್ಟಿ ಹೋಗಿದೆ? ಹೌದು. ಈ ಟ್ಯಾಂಕ್ ಎಂತ ಕಟ್ಟಿದ್ರು? ಎಂತಕ್ಕೆ ಗೊತ್ತಿಲ್ಲ, ಅವ್ರ ಹತ್ರ ಕೇಳ್ಬೇಕಷ್ಟೇ. ಹೌದಾ? ಟ್ಯಾಂಕಿ ಕಟ್ಟಿ ಹೋಗಿದ್ರು, ನೀರು ಬರ್ತಾ ಇಲ್ಲ. ಎಂತ ಮಾಡುದು ಈಗ? ಎಂತ ಅವರೇ ಮಾಡ್ಬೇಕಂತಾದ್ರು ಅವರೇ ಮಾಡಬೇಕು. ಪಂಚಾಯತಿ ಅವರೇ. ನೀರು ಬೇಕಲ್ಲ? ನೀರು ಬೇಕು. ಎಂತ
ನಮಗೆ ನೀರು ಬೇಕಷ್ಟೇ. ನೀರು ಬೇಕಷ್ಟೇ. ಹಾ, ಟ್ಯಾಂಕಿ ನೋಡಿದಾಗ ಏನು ಅನಿಸ್ತದೆ? ಅದು ಬಿದ್ದಾಗೆ. ಬೀಳ್ತದೆ ಅಂತ ಅನಿಸ್ತದ? ಹಾ, ಟ್ಯಾಂಕಿ ಎಲ್ಲ ಬಿರುಕು ಬಿಟ್ಟಿದೆಲ್ಲ. ಹೌದಾ? ಟ್ಯಾಂಕಿ ನೋಡಿ ನೋಡಿ ಹುಡುಗರಿಗೆ ಅನಿಸ್ತದೆ, ಟ್ಯಾಂಕಿ ನೋಡುವಾಗ ಟ್ಯಾಂಕಿ ಕಟ್ಟಿದಷ್ಟೇ, ಅದಕ್ಕೆ ಇನ್ನು ನೀರು ತುಂಬಿಸ್ಲಿಲ್ಲ, ಬೀಳ್ತದೆ ಅನಿಸ್ತದೆ. ಇದು ಬಿದ್ದರೆ ನೀರು ಹೇಗೆ ಬಿಡುದು ನೋಡುವ. ಈಗ ಮೊನ್ನೆ ಹೋರಾಟ ಮಾಡಿದವರಿದ್ದಾರೆ, ಅದ್ರ ಜೊತೆಗೆ ಮತ್ತೊಬ್ಬರು ಕೂಡ ಇದ್ದಾರೆ. ಸರ್, ಈಗ ಮೊನ್ನೆ ಇವರು ಹೋರಾಟ ಮಾಡಿದರು ಅಲ್ವಾ, ಏನು ಹೇಳ್ತೀರಿ? ಹೋರಾಟ ಮಾಡಿದ ಎಲ್ಲರಿಗಾಗಿ. ನಮಗೆ ಇದು ಸ್ವಲ್ಪ ಸಮಯದ ನಂತರ ನೀರಿನ ಅಭಾವ ತುಂಬ ಬರ್ತದೆ. ನೀರಿಲ್ಲ ಕುಡಿಲಿಕ್ಕೆ, ಭಾರಿ ಕಷ್ಟ ಆಗ್ತದೆ. ಹಾಗೆ ನೀರಿನ ವ್ಯವಸ್ಥೆ ಒಂದು ಬೇಗ ಮಾಡಿಕೊಡ್ತಾನೆ ಅಂತ ಹೇಳಿದ್ದಾರೆ, ಇನ್ನೂ ಬರಲಿಲ್ಲ. ಇನ್ನು ಬರಲಿಲ್ಲ. ಹೌದು. ಈ ಹೋರಾಟ, ಈಗ ಹೋರಾಟ ಬಿಡಿ, ಎಷ್ಟು ಸಮಯದಿಂದ ಹೇಳ್ತಿದ್ರಿ ಈ ಟ್ಯಾಂಕಿಂದ ನೀರು ಕೊಡಿ ಅಂತ? ಈ ಕಟ್ಟಿ 3 ವರ್ಷ ಆಯಿತು. ಕಳೆದ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೇವೆ. ಪಂಪ್ ಹಾಕಿದ್ದಾರೆ, ನೀರಿಗೆ ಬೋರ್ ಹಾಕಿದ್ದಾರೆ. ಕರೆಂಟ್ ಇಲ್ಲ, ಯಾವುದಿಲ್ಲ. ಕರೆಂಟ್ ಇಲ್ಲ, ಯಾವುದಿಲ್ಲ. ಬೋರಲ್ಲಿ ನೀರು ಸಿಕ್ಕಿದೆಯಾ? ಬೋರಲ್ಲಿ ನೀರುಂಟು. ನೀರುಂಟು. ಎಷ್ಟು ಇಂಚು ಸಿಕ್ಕಿದೆ? 4-5 ಇಂಚು ಉಂಟು. 4-5 ಇಂಚು ನೀರುಂಟು. ಹೌದು. ನೀರು ಅಲ್ಲಿಗೆ ಸಪ್ಲೈ ಆಗ್ತಾ ಇಲ್ಲ. ಈಗ ಹೋರಾಟ ಮಾಡಿದ್ರಿ, ತಂಬಿಗೆ ಹಿಡಿದೆಲ್ಲ ಹೋರಾಟ ಮಾಡಿದ್ರಿ ಮೊನ್ನೆ. ಗ್ರಾಮ ಸಭೆಯಲ್ಲಿ ನಿಮಗೆ ಏನು ಹೇಳಿದ್ದಾರೆ? ಓಂ ಶ್ರೀ ಮಂಜುನಾಥಾಯ ನಮ. ಯಾಕಂದರೆ ನಮಗೆ ಮನೆ ಮನೆ ಗಂಗೆ ಅಂತ ಹೇಳಿದ್ದಾರೆ. ಮನೆ ಮನೆ ಗಂಗೆ ಬರಲೇ ಇಲ್ಲ. ಸೋಮಾತಿ ನದಿಯಲ್ಲಿ ಈಗ ನೀರು ಸಹ ತುಂಬ ಕಮ್ಮಿ ಆಗಿದೆ. ಆದರೆ ಇಲ್ಲಿ ನಾವೆಲ್ಲ ಊರಿನವರು ಸೇರಿ ಎಲ್ಲ ರಾತ್ರಿ 12:30 ಬೆಳಿಗ್ಗೆವರೆಗೆ ಕಾದು ನಿಂತೆವು ನೀರು ಸಿಗ್ತದೆ ಅಂತ. ಸಿಕ್ಕಲಿಲ್ಲ. ಆ ನಂತರ ನಾವು ಹೋಗಿ ನಮ್ಮ ಸತ್ಯದೇವತೆ ಮಾಡದ ಕಲ್ಲಿಟ್ಟಿಗೆ ಹೋಗಿ ಅಲ್ಲಿ ಎಲ್ಲರೂ ಭಕ್ತರು ಇಲ್ಲಿಂದ ಪ್ರಾರ್ಥನೆ ಮಾಡಿದ್ರು. ಅಪ್ಪ ಎಂಗ್ಲೆ ನೀರು ತಿಕ್ಕಾಡು, ಪ್ರತಿವರಿ ಭಕ್ತರಿಗೆಲ್ಲ ನೀರು ತಿಕ್ಕಾಡು, ಕಣ್ಣಾಜ ಬಯಲಿದ್ದು ಎಡ್ಡೆ ಆ ಒಂಜಿ ಆಯ್ನ ಆಜಿಂಚಿ ನೀರು ತಿಕ್ಕಾಡಪ್ಪ ಅಂದ್ಕೊಂಡು ನಾನು ಹೋಗಿದೆ. ತಾಯಿ, ನಿನಗೆ ನನ್ನ ಲೆಕ್ಕದಲ್ಲಿ ಹೂವಿನ ಒಂದು ಹೂವು ಕೊಡ್ತೇನೆ, ನಮಗೆ ನೀರು ಸಿಕ್ಕಲಿ, ನನಗೆಲ್ಲ ಎಲ್ಲರಿಗೆ ಬಡವರಿಗೆ ಸಿಕ್ಕಲಿ ನೀರು ಅಂತೇಳಿ ಪ್ರಾರ್ಥನೆ ಮಾಡಿದೆವು. ಹೋಗಿ ತಾಯಿಗೆ ಅಡ್ಡ ಬಿದ್ದೆವು, ಸತ್ಯದೇವತೆ ಕಲ್ಲುಟ್ಟಿ ಮಾಡದಲ್ಲಿಗೆ. ಅಲ್ಲಿ ಹೋಗಿ ಬರುವಾಗ 10:30 ಗಂಟೆ, ನಾವು 7 ಗಂಟೆಯಿಂದ ರಾತ್ರಿ ನಿದ್ದೆ ಸಮೇತ ಬಿಟ್ಟು ಅಲ್ಲೇ ಕೂತಿದ್ದೆವು. ನೀರು ಸಿಕ್ಕಿದೆ ಅಂತ ನಮಗೆ ಭಾರಿ ಸಂತೋಷ ಆಯಿತು. 5 ಇಂಚು ನೀರು ಸಿಕ್ಕಿದೆ. ಕರೆಕ್ಟ್ 10:30 ಗಂಟೆಗೆ ನೀರು ಸಿಕ್ಕಿದೆ. 5 ಇಂಚು ನೀರು ಸಿಕ್ಕಿದೆ. ಎಷ್ಟನೇ ಇಸವಿಯಲ್ಲಿ ಇದು ಅಂದರೆ 2.5 ವರ್ಷ ಆಯಿತು. ಹೋದ ಸಲ ಎಲೆಕ್ಷನ್ ಬರುವಾಗ ನಮ್ಮ ಗಣೇಶ್ ಗಾಣಿಗ ಅವರ ಹತ್ರ ಹೇಳಿ ಅಧ್ಯಕ್ಷರಾಗಿದ್ದರು. ಅಲ್ಲಿ ನಮ್ಮ ಶಾಸಕರು, ಜನಪ್ರಿಯ ಶಾಸಕರು ಹರೀಶ್ ಪುಂಜರು ಬಂದು ಹೇಳಿದ್ರು ಅಂತ, ಖಂಡಿತ ಪದ್ಮನಾಭ ಸರ್ತಿನಿಕ್ಲೆ ನೀರು ದೇವಸ್ಥಾನ ಮಲ್ತು ಕೊರ್ಪೆ ಒಟ್ಟು ತುಂಬ 2 ದಿನ ಕುಡಿದು ಮುನಿಕ್ಲೆ ನಾಯಿಂಕಲು ಬೋರ್ ದೆಪ್ಪದು ಕೊರ್ಪ ಆ ಭರವಸೆಯನ್ನು ಅವರು ಮಾಡಿಕೊಟ್ಟಿದ್ದಾರೆ. ಆ ಬೋರು ಸಹ ತೆಗೆದು ಕೊಟ್ಟಿದ್ದಾರೆ. ಆದರೆ ಆ ನಂತರ 2.5 ವರ್ಷ ಆಯಿತು, ಎಲೆಕ್ಷನ್ ಆಗಿ 2 ವರ್ಷ ಅಷ್ಟೇ. ಅಧ್ಯಕ್ಷರು ಆಗ ಆಶಕ್ಕ ಇದ್ದರು ಮತ್ತು ಉಪಾಧ್ಯಕ್ಷರು ಸಹ ಇದ್ದರು. ಅವ್ರ ಹತ್ರ ಹೇಳಿದೆ, ಅಕ್ಕ ದಾದಾ ನೀರು ದೇವಸ್ಥಾನ ಮಲ್ತು ಕೊರಪು ಜರ ಓ ಬದ್ಮನೆ ಖಂಡಿತ ಮಲ್ಪ ಎಂಗ್ಲು ಬರ್ಬಣ ಸರ್ತಿ ಎಂಗ್ಲು 6,000 ತೆಂಗ್ಳು ನೀರು ಮಲ್ತು ಕೊರಪ ನೀರು ಮಲ್ತದೆ ಕೊಡ್ಜೇರಿ ಆಂಡ ಬುಕ್ಕಲ ಓದಿಕೊಂಡೆ. ಮೊನ್ನೆ ಸಹ ಹೋಗಿ ಕೇಳಿದೆ ಅವ್ರ ಹತ್ರ. ಟ್ಯಾಂಕಿ ಮಾಡಿದ್ದಾರೆ, ಸರಬರಾಜು ಯೋಜನೆ ಅಂತೇಳಿ ಟ್ಯಾಂಕಿ ಮಾಡಿದರು, ಅದು ಸಹ ಇನ್ನೂವರೆಗೆ ಮಾಡಲಿಲ್ಲ. 2.5 ವರ್ಷ ಆಗಿದೆ. ಅಲ್ಲಿ ಮೊನ್ನೆ ನೋಡುವಾಗ ಅದರ ಕೆಳಗಿದ್ದ ಭಾಗ ಅದು 2 ಸಲ ಕೂತೊಳಿಸಿದ್ರು, ಸಿಮೆಂಟ್ ಕೆಳಗೆ ಬಿತ್ತು. ಆಗ ಅವ್ರ ಹತ್ರ ಕೇಳಿದೆ, ಅಣ್ಣ ದಾಯ ಇಂಚ ಮಲ್ಪುವರು ಸಿಮೆಂಟ್ ಪೂರ ಬೂರ್ದು ನಾತ ದಾಯ್ತಾ ಇಜ್ಜನ್ನ ಅಂಚಕೊಲ್ಲ ಉಂಟುಂದ ಯಾಲ್ನವ್ರೆ ಮೇಸ್ರಿ ಆಂಡ ತೂಕ ಬಿಡ್ತು ಜಾರು ಟ್ಯಾಂಕ್ ಇಂಚ ಆದಿತ್ತು. ಲಾಸ್ಟಿಗೆ ಅದನ್ನು ತಂದು ಕಟ್ ಮಾಡಿ ಪುನಃ ರೀಕೆಲಸ ಮಾಡಿ ಅದಕ್ಕೆ ವೆಲ್ಡ್ ಮಾಡಿ ಅದನ್ನು ಕೂತೊಳಿಸಿದ್ದಾರೆ. ಈಗ ಹೋಗುವ ಪುಣ್ಯಾತ್ಮ ಯಾವ ರೀತಿ ಹೋಗ್ತಾನೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಅದು ಏನಾಗ್ತದೆ ಗೊತ್ತಿಲ್ಲ. ನೀರು ತುಂಬಿಸಿದರೆ ಒಳ್ಳೆ ಭಗವಂತನ ದಯದಲ್ಲಿ ನೀರು ತುಂಬಿ ನಿಂತರೆ ನಮ್ಮ ಬದುಕು, ಇಲ್ಲದ್ರೆ ನೀರು ಹೋದರೆ ಮೊನ್ನೆ ಅಲ್ಲೆಲ್ಲ ನೋಡಿ ಪ್ಯಾಚ್ ಎಲ್ಲ ಹಾಕಿದ್ದಾರೆ. ತಲೆಗೆ ಹೋಗಿ ಆನಂತರ 1 ಕೋಟ ಸುಣ್ಣ ಹಾಕಿಟ್ರು ನೋಡಿ. ಅಲ್ಲಿ ನೋಡಿದ ನಂತರ ಅಲ್ಲಿ ಬಿರುಕು ಬಿಟ್ಟಿದೆ, ಸ್ವಲ್ಪ ಹೊಡೆದಿದೆ. ಆದರೆ ಒಳಗಿನ ಕೆಲಸ ಎಲ್ಲ ಕ್ಲೀನ್ ಆಗಿ ಬರ್ತಾ ಉಂಟು. ಆದರೆ ಸಹ ಅಲ್ಲಿ ತೆಗೆದಿದ್ದಾರೆ. ಅಲ್ಲಿ ಒಂದು 5 ಇಂಚು ನೀರುಂಟು. ಹೋದ ಸಲ ತೆಗೆದಿರು 5 ವರ್ಷ ಆಯಿತು, ಅದರಲ್ಲಿ 1.25 ಇಂಚು. ಆದರೆ ಪ್ರಯೋಜನ ಇಲ್ಲ. ಈಗ 5 ಇಂಚು ನೀರು ಸಿಕ್ಕಿ ನಮ್ಮ ಇಂಥ ಬಡವರಿಗೆ ಕಣ್ಣಾಜಬೈಲು ಲಾಯ್ಲದ ಗ್ರಾಮದಕ್ಕೆ ಎಲ್ಲ ಮನೆಗೆ ಕೊಟ್ಟಿದ್ದಾರೆ ನೀರು. ಪೈಪ್ ಲೈನ್ ಮಾಡಿದ್ದಾರೆ. ಗಂಗೆ ಬರಲಿಲ್ಲ. ಇನ್ನು ಗಂಗೆ ಯಾವಾಗ ಬರ್ತದೋ, ಇನ್ನು ಮಳೆ ಬರುವಾಗ ಎಲ್ಲ ಆದರೆ ಗಂಗೆ ಭೂಮಿಗೆ ಇಳಿತು ಅದ ಗೊತ್ತಿಲ್ಲ. ಮಳೆಗಾಲದಲ್ಲಿ ಗಂಗೆ ಇಳಿಯುವುದು. ಯಾಕಂದರೆ ಇಂಥ ಕೂಲಿ ಕಾರ್ಮಿಕರಿಗೆ ನೀರು ಕೊಡೋದವರು ಎಂತ ಮಾಡ್ತಾರೆ? ಪಂಚಾಯತಿ ಅವರು ನಿದ್ದೆ ಮಾಡ್ತಾರಾ? ಇಲ್ಲಲ್ಲ. ಈಗ ಮೊನ್ನೆ ನಿಮ್ಮ ಹತ್ರ ಅಲ್ಲಿ ಎಷ್ಟು ದಿನ ಹೇಳಿದ್ದಾರೆ? ಮೊನ್ನೆ ನಮ್ಮ ದಿವಸ 7 ದಿನ ತಲ ಎಂಕ್ಲ ಪದ್ಮನ ಇರೇ ಖಂಡಿತ ಆಯ್ತಾ ಬೇಲೆ ಎಂಕ್ಲು ಮಲ್ತು ಕೊಡ್ತು ಇರೇ ನೀರು ಮಲ್ತು ಕೊರಪ ಅಂದು ಇಂದಿನ ಮಾಜಿ ಅಧ್ಯಕ್ಷರು ಹೇಳಿದ್ದಾರೆ. ಅವ್ರ ಹತ್ರ ಫೋನ್ ಮಾಡಿದೆ. ಫೋನ್ ಮಾಡುವಾಗ ಫೋನೇ ತೆಗಿಲಿಲ್ಲ. ಬುಧವಾರ ದಿವಸ ನಾನು ಪಂಚಾಯತಿಗೆ ಹೋಗಿ ನಾನು ರಜೆ ಮಾಡಿ ನಾನು ಪಂಚಾಯತಿಗೆ ಹೋಗಿ ಹೇಳಿದೆ, ಏನಕ್ಕ ಜಯಂತಕ್ಕ ಏನು ನೀರಿನ ವ್ಯವಸ್ಥೆ ಮಾಡಲಿಲ್ಲ? ಇಜ್ಜಿ ಬಂಡು ಮನೆ ಯಾನು ನೀರು ದೇವಸ್ಥಾನಕ್ಕೆ ಮಲ್ತು ಕೊರಪೆ ದಾನೆ ಮಲ್ತು ಜಾರಿ ಇತ್ತು 1 ವಾರದಲ್ಲೇ ಮಲ್ತು ಕೊರಪೆ ಅಂತ ನಾನು ಫೋನ್ ಮಲ್ತೆ ಅವು ಹಾಕಲು ಬರ್ಪೆ ಅಂತೇಳಿ ಅವರು ಒಮ್ಮೆ ಬಂದು ಹೋಗಿದ್ದಾರೆ. ಮತ್ತೆ ಎಂತ ಕೆಲಸ ಮಾಡಲಿಲ್ಲ. ಯಾಕೆ ಸುಳ್ಳು ಭರವಸೆ ಕೊಡಬೇಕು? ಸತ್ಯವಾಗಿ ಹೇಳಿ, ಸತ್ಯವನ್ನೇ ನುಡಿಯಿರಿ. 3 ವರ್ಷ ಟಾಂಕಿ ಆದ ಇಜ್ಜಿನಲ್ಲ ಬೋರ್ ಒಂಜಿ ತೋಡಿಯೇರು ಅವು ನೀರಿಜ್ಜಿಂದು ಎಂಚಿನ ನಾನು ಒಂಜಿ ಕೂಡ ಒಂಜಿ ತೋಡಿಯೇರು ಇತ್ತ ಐತಲ್ಲ ತೋಜ್ಜಿ ಬೇಲ ಆಪುನ ನೀರು ತಿಕ್ಕದನು ಅಕ್ಕ ಟ್ಯಾಂಕಿ ತೂನ ದಾನೆ ಎಂಚ ಅನ್ಸೌಂಡು ಎಂಚ
ಟ್ಯಾಂಕಿನ ತೂಪರ ಡೈಲಿ ಡೈಲಿ ತೂಪ ತೂಪನ ಮಾತ್ರ ನೀರು ಬರ್ಪುರ ಚುಚ್ಚಿ ಟ್ಯಾಂಕಿಡ್ ಮಾತದೆ ಕೂಡತಿ 3 ವರ್ಷ ಉಂಡು 3 ವರ್ಷ ನೀರು ಬರ್ಪುಜಿ ಎಂಕ್ಲೆ ನೀರು ಬೋಡು ಅಂಚ ನೀರ್ದ ವ್ಯವಸ್ಥೆ ಎಂಕ್ಲೆಗ್ ಪೆತ್ತಲುಲ್ಲ ಕಿದ್ದೆ ಅಬ್ರ ಐಕ್ಬ್ರ ನೀರು ಅಗತ್ಯ ಬೋಡು ಎಂಕ್ಲೆ ನೀರ್ದ ವ್ಯವಸ್ಥೆ ಐನಾತ್ ಬೇಗ ಮಲ್ತು ಕೊರೋಡು ಟ್ಯಾಂಕಿ ಕಟ್ಟರೆ ನೀರು ಬರ್ಪುನ ಬಾರಿ ಖುಷಿ ಇಟ್ಟಿತ್ತ ಅಣ್ಣ 3 ವರ್ಷದಿಂಚಿ ನೀರೇ ಬರ್ಪುನ ತೋಜ್ಜಿ ಮಸ್ತ್ ಖುಷಿ ಆತಂದು ನೀರು ಅತಿ ಇಜ್ಜಿನಲ್ಲ ಟ್ಯಾಂಕಿ ಆಟ 3 ವರ್ಷ ಉಂಡು ನೀರು ಬತ್ತಸ್ ಆಯ್ನಾತ ಬೇಗ ಆಯ್ನಾತ್ ಬೇಗ ಬರಡು ಟ್ಯಾಂಕಿ ತೂತು ಸಾಕಂಡ ಬೋರ್ ಅಂಡ್ ಟ್ಯಾಂಕಿ ತೂತು ಇದು ಇವರ ಮಾತು. ನಾವು ಮತ್ತೊಮ್ಮೆ ನಿಮಗೆ ಟ್ಯಾಂಕಿಯನ್ನು ತೋರಿಸ್ತಾ ಇದ್ದೇವೆ. ಬಹಳ ವಿಶೇಷವಾಗಿ 2021ರಲ್ಲಿ ನಿರ್ಮಾಣ ಆಗಿರುವಂಥ ಟ್ಯಾಂಕಿ ನಾವೀಗ ತೋರಿಸ್ತಾ ಇದ್ದೀವಿ. ಗ್ರಾಮೀಣ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಒಂದು ಗ್ರಾಮ ಪಂಚಾಯತ್ ಲಾಯ್ಲದಲ್ಲಿ ಒಂದು ಮಾತು ಹೇಳಿದರು, ನಾವು ಆ ಟ್ಯಾಂಕಿಯನ್ನು ನಮ್ಮ ಸುಪರ್ದಿಗೆ ಇನ್ನೂ ಕೂಡ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು. ಪಂಚಾಯತ್ ರಾಜ್ನವರು ನಮಗೆ ಸುಪರ್ದಿಗೆ ಬಿಟ್ಟು ಕೊಟ್ಟಿಲ್ವೋ ಅಥವಾ ಗ್ರಾಮ ಪಂಚಾಯತ್ ತೆಗೆದುಕೊಂಡಿಲ್ವೋ ಗೊತ್ತಿಲ್ಲ. ಆದರೆ ಅದು ಅಲ್ಲಿಯ ಒಂದು ಆಡಳಿತಾತ್ಮಕ ವಿಚಾರ. ಆದರೆ ಜನರಿಗೆ ನೀರು ಮಾತ್ರ ಬೇಕಾದ್ದು, ಜನರಿಗೆ ನೀರು ಬೇಕು ಅನ್ನುವಂಥ ಕೂಗು ಮಾತ್ರ ಜನರದ್ದು. ನೀವು ಟ್ಯಾಂಕ್ ಬಿಟ್ಟು ಕೊಟ್ಟಿದ್ದೀರೋ ಟ್ಯಾಂಕ್ ಬಿಟ್ಟು ಕೊಟ್ಟಿಲ್ವೋ ಗೊತ್ತಿಲ್ಲ. 2021ರಲ್ಲಿ ನಿರ್ಮಾಣ ಆಗಿರುವಂಥ ಟ್ಯಾಂಕಿಯಿಂದ ಒಂದು ಹನಿ ನೀರು ಕೂಡ ಇಲ್ಲಿಯ ತನಕ ಯಾವುದೇ ಮನೆಗಳಿಗೆ ಹೋಗಲಿಲ್ಲ ಅನ್ನುವಂಥದ್ದು ಈ ಕಣ್ಣಾಜಬೈಲ್ನವರ ಮಾತು, ಅವರ ಕೂಗು. ದಯವಿಟ್ಟು ನೀರು ಕೊಡಿ ಅಂತ ಕೇಳ್ಕೊತಾ ಇದ್ದಾರೆ. ಎಲ್ಲರೂ ಕೂಡ ಕಷ್ಟದಲ್ಲಿದ್ದಾರೆ. ಬಿಸಿಲು ಬಹಳಷ್ಟು ಕಾಡ್ತಾ ಇದೆ, ನೀರಿನ ಅಭಾವ ಏರ್ತಾ ಇದೆ. 5 ಇಂಚು ನೀರು ಅಥವಾ 4 ಇಂಚು ನೀರು ಬೋರ್ವೆಲಲ್ಲಿ ಸಿಕ್ಕಿದೆ, ಆದರೆ ಟ್ಯಾಂಕ್ ಇದೆ, ಬೋರ್ ತೆಗೆದಾಗಿದೆ, ಬೋರಲ್ಲಿ ನೀರೂ ಸಿಕ್ಕಿದೆ, ಆದರೆ ಮನೆಗೆ ಗಂಗೆ ಹೋಗ್ತಾ ಇಲ್ಲ ಅನ್ನುವಂಥ ಕೊರಗ್ನಲ್ಲಿ ಅವರಿದ್ದಾರೆ. ಆದ್ದರಿಂದ ಆದಷ್ಟು ಬೇಗ ಹೇಳಿದ ಮಾತನ್ನು ಉಳಿಸಿಕೊಳ್ಳುವಂಥ ಕೆಲಸವನ್ನು ಸಂಬಂಧಪಟ್ಟವರು ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಕೂಡ. ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಕನ್ನಾಜೆ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru.
empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in.